ಹೌದು, ಇಷ್ಟೆಲ್ಲ ಅವ್ಯವಸ್ಥೆಗಳು ಇರೋದು ಹುಬ್ಬಳ್ಳಿ ನಗರದ ಹಳೆ ಹುಬ್ಬಳ್ಳಿಯ ಚನ್ನಪೇಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ 20 ಮತ್ತು ಅದರ ಪಕ್ಕದಲ್ಲೇ ಇರುವ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಕೇಂದ್ರ ಶಾಲೆಯಲ್ಲಿ. ಸರ್ಕಾರಿ ಶಾಲೆಗಳು ನಶಿಸಿ ಹೋಗುವ ಸಮಯದಲ್ಲಿ ಶಾಲೆಯಲ್ಲಿ ಇಂತಹ ತೊಂದರೆಗಳಿದ್ರೆ ಪಾಲಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸಲು ಹಿಂಜರಿತಾರೆ. ಬಡತನದಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ಇಂತಹ ತೊಂದರೆಗಳಿಂದ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾದ್ರೆ ಸಮಸ್ಯೆಯಾಗುವುದು ಇಡೀ ಕುಟುಂಬಕ್ಕೆ ಎನ್ನುತ್ತಾರೆ ಪಾಲಕರು. ಶಿಕ್ಷಣದ ಹಸಿವನ್ನ ಹೇಗೆ ಸರ್ ನಾವು ತುಂಬಿಸಿಕೊಳ್ಳುವುದು ಎನ್ನುವುದು ಮಕ್ಕಳ ಒಂದು ಪ್ರಶ್ನೆಯಾಗಿದೆ. ಇಲ್ಲಿರುವ ಶೌಚಾಲಯಕ್ಕೆ ಯಾವುದೇ ರೀತಿಯ ಚರಂಡಿ ವ್ಯವಸ್ಥೆ ಇಲ್ಲ. ಮೂತ್ರ ಮಾಡಿದ್ದು ಗಟಾರದಲ್ಲೇ ಇರೋದ್ರಿಂದ ಕೆಟ್ಟ ವಾಸನೆ ಬೀರ್ತಾ ಇದೆ. ಮಕ್ಕಳಿಗೆ ಮತ್ತು ಅಕ್ಕಪಕ್ಕದ ನಿವಾಸಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಂದು ಅಲ್ಲಿನ ನಿವಾಸಿಗಳು ಅಪವಾದವನ್ನ ಮಾಡ್ತಾ ಇದ್ದಾರೆ. ಮಳೆ ಬಂದ್ರೆ ಸರ್ ಗಬ್ಬು ವಾಸನೆ ಒಳಗೆ ನೀರೆಲ್ಲ ಬೆಳೆದಿರ್ತಾವ್ರಿ. ಮತ್ತು ಅಲ್ಲಿ ಎಲ್ಲ ಟಾಯ್ಲೆಟ್ಗೆ ಹೋಗಿ ಬಂದ್ರಿ. ಅಲ್ಲಿ ಬೋರ್ ಐತಲ್ರಿ, ಅಲ್ಲಿ ಕೈ ತಗೊಂತ ಅಲ್ಲಿಂದ ಜ್ವರ ಬರ್ತಾವ್ರಿ. ಅದರಿಂದ ಡೆಂಗು ಜ್ವರ ಅವೆಲ್ಲ ಬರ್ತಾವ್ರಿ, ಹೊಟ್ಟಿನೋವೆಲ್ಲ. ಮತ್ತು ರೀ ಹೊರಗೆ ನಿಂತ್ರೆ ಸರ್ ನಿಂತ್ರಾಗ ಆಗಲ್ರಿ, ಎಷ್ಟು ಗಬ್ಬು ವಾಸನೆ ಬರ್ತಿರ್ತಿದ್ರಿ. ಮಳೆ ಬಂತೆಂದ್ರೆ ಗಟಾರದಲ್ಲಿ ಇದ್ದ ಹೊಲಸು ಮಳೆ ನೀರಿನೊಂದಿಗೆ ಶಾಲೆಯ ಮೈದಾನದಲ್ಲಿ ನುಗ್ಗಿ ಮಕ್ಕಳು ಮತ್ತು ಶಿಕ್ಷಕಿಯರು ಕಾಲು ಇಡದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಶಾಲೆ ಮುಗಿಸಿಕೊಂಡು ಮಕ್ಕಳು ಹೊರಗೆ ಬರಬೇಕಾದ್ರೆ ಮೂಗು ಮುಚ್ಚಿಕೊಂಡು ನಡೆದಾಡುವಂತಾಗಿದೆ. ಆ ಮಕ್ಕಳು ಹೊಲಸು ನೀರಿನಲ್ಲಿ ಕಾಲಿಡೋದ್ರಿಂದ ಚರ್ಮ ರೋಗ ಸಹ ಬಂದಿವೆ ಎಂದು ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ದಾರೆ. ಈ ಶಾಲೆಯ ಮಕ್ಕಳು ಒಂದಿಲ್ಲೊಂದು ಕಾರಣದಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರೋದ್ರಿಂದ ಶಾಲಾ ದಾಖಲಾತಿಯ ಮೇಲೆ ತೊಂದರೆ ಉಂಟಾಗ್ತಾ ಇದೆ. ಚರ್ಮ ರೋಗ, ಕೆಮ್ಮು ಹೀಗೆ ಹಲವಾರು ರೋಗಗಳಿಗೆ ಇಲ್ಲಿನ ಮಕ್ಕಳು ತುತ್ತಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನೂರಾರು ಅರ್ಜಿಗಳನ್ನು ನೀಡಿದ್ರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಕೇವಲ ಆಶ್ವಾಸನೆಯಲ್ಲೇ ಇರುವಂತಾಗಿದೆ ಎನ್ನುತ್ತಾರೆ ಶಿಕ್ಷಕಿಯರು. 2000 ಇದ್ದ ಮಕ್ಕಳ ಸಂಖ್ಯೆ ಇದೀಗ 157ರಿಂದ 200ಕ್ಕೆ ಬಂದಿದೆ. ಕಾರಣ ಶೌಚಾಲಯ ತೊಂದರೆಯಿಂದ ಶಾಲೆಗೆ ಮೊದಲಿಗೆ ಇದ್ದ ಮಕ್ಕಳ ಸಂಖ್ಯೆ ಅತಿ ಕಡಿಮೆ ಆಗ್ತಾ ಇದೆ ಎನ್ನುತ್ತಾರೆ ಶಿಕ್ಷಕಿಯರು. ಶೌಚಾಲಯದಿಂದ ಮತ್ತು ಮಕ್ಕಳಿಗೆ ಅದರಿಂದ ಕೆಟ್ಟ ದುರ್ವಾಸನೆ ಬಂದು ಇನ್ಫೆಕ್ಷನ್ ಆಗಿ ನಾನಾ ರೋಗಗಳಿಗೆ ಮಕ್ಕಳು ತುತ್ತಾಗ್ತಾರೆ. ಅದರಿಂದ ಮಕ್ಕಳ ದಾಖಲಾತಿ ಕಡಿಮೆಯಾಗಿದೆ. ದಾಖಲಾತಿ ಕಡಿಮೆಯಾಗಿ ಪಾಲಕರು ಇಂಥ ಶಾಲೆಗಳಿಗೆ ನಾವು ಕಳಿಸೋಂಗಿಲ್ಲ ಅಂತ ಬೇರೆ ಬೇರೆ ಸ್ಕೂಲ್ಗಳಿಗೆ ಹಚ್ತಾರೆ. ಅದಕ್ಕೆ ನಮ್ಮ ಶಿಕ್ಷಕರಿಗೂ ಕೂಡ ತೊಂದರೆ ಆಗಿದೆ. ಅದಕ್ಕೆ ಆದಷ್ಟು ಬೇಗ ನಾವು ಶೌಚಾಲಯಗಳನ್ನು ನೀವು ಒಂದು ತೆಗೆಸೋ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವೀಗ ಒಂದು 10-15-100 ಗಟ್ಟಲೆ ಸಹಿತ ನಾವು ಅರ್ಜಿ ಸಲ್ಲಿಸೀವಿ. ಈ ಶಾಲೆಗೆ ಶೌಚಾಲಯ ಒಂದೇ ತೊಂದರೆ ಅಲ್ಲ, ಪುಂಡ ಪೋಖರಿಗಳು ಕೂಡ ಈ ಶಾಲೆಯ ಒಳಗೆ ಬಂದು ಕುಡಿದು ಬಾಟಲ್ಗಳನ್ನ ಅಲ್ಲೇ ಎಸಿತಾ ಇದ್ದಾರೆ ಮತ್ತು ಗೋಡೆಯ ಮೇಲೆ ಅವಾಚ್ಯ ಶಬ್ದಗಳಿಂದ ಬರಿತಾ ಇದ್ದಾರೆ. ಇದರಿಂದಲೂ ಸಹ ಮಕ್ಕಳ ಮೇಲೆ ಮತ್ತು ಶಿಕ್ಷಕಿಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಂದು ಶಿಕ್ಷಕಿಯರು ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ತಿಳಿಸಿದ್ರೆ ಒಂದು ದಿನ ನೋಡಿಕೊಂಡು ಹೋದವರು ಮರಳಿ ಇತ್ತ ಕಡೆ ಬರಲೇ ಇಲ್ಲ ಅನ್ನೋದು ಶಿಕ್ಷಕರ ಒಂದು ಆರೋಪ. ಇನ್ನು ಇದರ ಬಗ್ಗೆ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರನ್ನ ಕೇಳಿದ್ರೆ ಆದಷ್ಟು ಬೇಗ ನಾನು ಕಮಿಷನರ್ ಮತ್ತು ಕಾರ್ಪೊರೇಟರ್ ಜೊತೆ ಮಾತನಾಡಿ ಅಲ್ಲಿನ ಸಮಸ್ಯೆಯನ್ನ ಬಗೆಹರಿಸ್ತೇನೆ, ನಾನು ಸಹ ಅಲ್ಲಿಗೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನ ನೋಡಿ ಬೇಗನೆ ಪರಿಹರಿಸ್ತೇನೆ ಅಂತ ಉತ್ತರವನ್ನ ಕೊಡ್ತಾರೆ. ಸರ್ ಅದು ಈಗ ವಾಸನೆ ನಿಂತ್ರೆ ಸರ್ ಇದು ಡೆಂಗು ಜ್ವರ ಬರ್ತಾವೆ ಸರ್, ಸೊಳ್ಳೆ ಬಂದು ಎಲ್ಲ ಕಡಿತಾವೆ ಸರ್. ಅದು ಹೊಟ್ಟೆ ನೋವು ಸರ್, ಜ್ವರ ಬರೋದು ನೆಗಡಿ ಆಗೋದು ಆಗ್ತೈತ್ರಿ ಸರ್. ವಾಸನೆನೂ ಭಾಳ ಸರ್, ಎಲ್ಲ ಈ ಶೌಚಾಲಯಕ್ಕೆಂದು 9 ಲಕ್ಷ ರೂಪಾಯಿ ಬಿಡುಗಡೆಯನ್ನ ಮಾಡಿದ್ರು ಅಧಿಕಾರಿಗಳಾದ ಆನಂದ ಕಾಂಬ್ಳೆ ಅವರು ಕೆಲಸವನ್ನ ಮಾಡಿಸ್ತಾ ಇಲ್ಲ. ಕೇಳಿದ್ರೆ ಸರಿಯಾದ ಮಾಹಿತಿಯನ್ನ ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಕಾರ್ಪೊರೇಷನ್ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡಿಲ್ಲ. ಯಾಕಂದ್ರೆ ಎಷ್ಟೇ ಸಮಸ್ಯೆ ಆದ್ರೂ ಇಲ್ಲಿ ಕಲಿಯುವ ಮಕ್ಕಳು ಕಾರ್ಪೊರೇಷನ್ ಅಧಿಕಾರಿಗಳ ಮಕ್ಕಳೇನು ಅಲ್ವಲ್ಲ. ಹೀಗಾಗಿ ಈ ಅಸಡ್ಡೆಯನ್ನ ತೋರ್ತಿದ್ದಾರೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಜನರ ಆಕ್ರೋಶಕ್ಕೆ ಬೆಲೆ ತೆರಬೇಕಾದೀತು. ವಿನಾಯಕ್ ರೆಡ್ಡಿ, ಸ್ಪಂದನ ನ್ಯೂಸ್, ಹುಬ್ಬಳ್ಳಿ.